ಹಿಂದುತ್ವದ ಹೆಸರಿನಲ್ಲಿ ಸರ್ವಸ್ವವನ್ನ ತ್ಯಾಗ ಮಾಡಿ ಹಿಂದೂ ಸಂಘಟನೆಯ ಮೂಲಕ ಜನಜಾಗೃತಿ ಮೂಡಿಸ್ತಾ ಇರುವ ನನಗೆ ಹಾಗೂ ಶ್ರೀರಾಮ ಸೇವನಾ ಸಂಘಟನೆಗೆ ಗೋವಾ ಬಿಜೆಪಿ ಸರ್ಕಾರ ಕಳೆದ 8 ವರ್ಷಗಳಿಂದ ನಿರ್ಬಂಧ ಹೇರಿದೆ. ಮಾತ್ರವಲ್ಲ, ಕರ್ನಾಟಕ ಬಿಜೆಪಿ ಸರ್ಕಾರ 17 ಜಿಲ್ಲೆಗಳ ಪ್ರವೇಶಕ್ಕೆ ನಿರ್ಬಂಧಿಸಿತ್ತು. ಅವಿಭಜಿತ ದಕ್ಷಿಣದ ಗಂಗೊಳ್ಳಿಯಲ್ಲಿ ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮ ಹಾಗೂ ಪ್ರವೀಣ್ ನೆಟ್ಟರ್ ಹತ್ಯೆಯ ಬಳಿಕ ಮನೆ ಮಂದಿಗೆ ಸಾಂತ್ವನ ಹೇಳಲು ಸುಳ್ಯಕ್ಕೆ ಹೋಗಲು ಅಂತ ಉಡುಪಿಯಿಂದ ಹೊರಟಾಗ ದಕ್ಷಿಣ ಕನ್ನಡ ಜಿಲ್ಲೆ ಪ್ರದೇಶ ನಾಡದಂತೆ ಜಿಲ್ಲಾಡಳಿತ ತಡೆಯೊಡ್ಡಿತು. ತನ್ನ ಪ್ರವಾಸಕ್ಕೆ ಅಡ್ಡಿಪಡಿಸಿದ್ದು ಸಚಿವ ವಿ ಸುನಿಲ್ ಕುಮಾರ್ ಅವರು ಅಂತ ಶ್ರೀರಾಮ ಸೇನೆಯ ರಾಷ್ಟ್ರೀಯ ಸರ್ವೋಚ್ಚ ನ್ಯಾಯಕ ಪ್ರಮೋದ್ ಮುತಾಲಿಕ್ ದೂರಿದ್ದಾರೆ. ಕುಕ್ಕಂದೂರಿನ ಪರಪ್ಪುವಿನ ಪಾಂಚಜನ್ಯ ಕಾರ್ಯಾಲಯದಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭೂಗತ ದೊರೆಗಳಿಂದ ಬೆದರಿಕೆಗಳು ನಿರಂತರವಾಗಿ ಬರ್ತಾ ಇತ್ತು. ಆದರೂ ಬಿಜೆಪಿ ಸರ್ಕಾರ ನನಗೆ ನೀಡಿದ ಭದ್ರತೆಯನ್ನು ಹಿಂಪಡೆದಿದೆ. ನಾನು ಸಾವಿಗೆ ಹೆದರೋದಿಲ್ಲ. ಹಿಂದುತ್ವದಿಂದ ಹಿಂದೆ ಸರಿಯುವ ವ್ಯಕ್ತಿ ನಾನಲ್ಲ ಅಂತ ಹೇಳಿದರು. ಚುನಾವಣೆಯಲ್ಲಿ ಕಾಂಗ್ರೆಸ್ನೊಡನೆ ಒಡಂಬಡಿಕೆ ಮಾಡಿಕೊಳ್ಳಲಾಗಿದೆ. ಅವರಿಂದ ಆರ್ಥಿಕ ನೆರವು ಪಡೆಯಲಾಗಿದೆ ಅಂತ ಯಾರೇ ಆರೋಪಿಸಲಿ, ಅವರೊಮ್ಮೆ ಕಾರ್ಕಳ ಕೋಟೆ ಶ್ರೀ ಮಾರಿಯಮ್ಮ ದೇವಸ್ಥಾನದ ಸನ್ನಿಧಾನಕ್ಕೆ ಬರಲಿ, ನಾನು ತೆಂಗಿನಕಾಯಿ ಇಡ್ತೇನೆ, ಅವರು ಬಂದು ಇಡಲಿ, ಪ್ರಮಾಣ ಮಾಡಲಿ ಅಂತ ಇದೇ ಸಂದರ್ಭದಲ್ಲಿ ಪ್ರಮೋದ್ ಮುತಾಲಿಕ್ ಶಪಥ ಕೈದರು. ಸಾಮಾನ್ಯರ ಮತದಾರರೆಲ್ಲರೂ ಬಿಜೆಪಿಯ ವಿರುದ್ಧ ಇದ್ದಾರೆ, ಆಕ್ರೋಶ ಇದೆ, ಸಿಟ್ಟಿದೆ. ಸೊ ಹಾಗಾಗಿ ವಿಶೇಷವಾಗಿ ನಾನು ಸ್ಪರ್ಧೆ ಮಾಡ್ತಾ ಇರುವಂಥ ಈ ಕ್ಷೇತ್ರದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ. ಇದನ್ನೆಲ್ಲೋ ಒಂದು ಕಡೆಗೆ ಪ್ಯಾಚಪ್ ಮಾಡಬೇಕು, ಇದನ್ನೆಲ್ಲೋ ಒಂದು ಕಡೆಗೆ ತಿದ್ದಬೇಕು. ನನ್ನ ಕಡೆಯಿಂದನೇ ನನಗೆ ಧಮಕಿಗಳು ಬಂದಿದ್ದಾರೆ, ಅಥವಾ ಕೊಲೆ ಮಾಡೋಕ್ಕೆ ನನಗೆ ಪಿಸ್ತೂಲ್ ಕೊಟ್ಟು ಕಳಿಸಿದಂಥ ವ್ಯಕ್ತಿ ಅರೆಸ್ಟ್ ಆಗಿದ್ದಾರೆ. ಇನ್ನು ಬೇಕಾದಷ್ಟು ರೀತಿಯ ದುಬಾಯ್ ಇರ್ಬೋದು, ISISನಿಂದ ನನಗೆ ಬೇಕಾದಷ್ಟು ಧಮಕಿಗಳು ಬಂದಿವೆ. ಆ ಧಮಕಿ ಮತ್ತು ಆ ಕ್ರಿಮಿನಲ್ಸ್ ಭೂಗತ ವ್ಯಕ್ತಿಗಳ ಮುಂದೆ ಇವ್ರು ಯಾರು? ಇವ್ರು ಏನು ಮಾಡೋರಿದ್ದಾರೆ? ನಾನು ಎಲ್ಲವನ್ನು ಫೇಸ್ ಮಾಡೋಕ್ಕೆ ಸಿದ್ಧವಾಗಿದೆ. ಏನು ಮಾಡ್ಬೋದು? ಗುಂಡು ಹೊಡಿಬೋದಾ? ಕೊಲೆ ಮಾಡ್ಬೋದಾ? ಮಾಡಲಿ. ನಾನು ಅದಕ್ಕೆ ಹೆದರುವಂಥ ವ್ಯಕ್ತಿ ಅಲ್ಲ. ಸಾವಿಗೆ ಹೆದರ್ಕೊಂಡು ಓಡಿ ಹೋಗುವಂಥದ್ದು, ಸಾವಿಗೆ ಹೆದರಿ ಹಿಂದುತ್ವದಿಂದ ಹಿಂದೆ ಸರಿಯುವಂಥ ವ್ಯಕ್ತಿ ಅಲ್ಲ. ಇವರು ಭ್ರಷ್ಟಾಚಾರವನ್ನು ನಂತರವೂ ಕೂಡ ಇದನ್ನು ಬಿಡಲ್ಲ. ಕರ್ನಾಟಕದಲ್ಲಿ ಸುಮಾರು 17 ಜಿಲ್ಲೆಗಳಲ್ಲಿ ನನಗೆ ಗಡೀಪಾರು, ನನಗೆ ನಿರ್ಬಂಧನೆ ಹಾಕಿದ್ದು, ಅದರಲ್ಲಿ ಬಿಜೆಪಿಯವರದೇ ಪಾಲು ಜಾಸ್ತಿ ಇದೆ. ಇವರು ಸುನೀಲ್ ಕುಮಾರ್ ಅಂದರೆ ನಮ್ಮ ಶಾಸಕರು ಮಂಗಳೂರು ಉಸ್ತುವಾರಿ ಮಂತ್ರಿ ಇದ್ದಂಥ ಸಮಯದಲ್ಲಿ ನನಗೆ 2 ಸಲ ಬ್ಯಾನ್ ಮಾಡಿದ್ದಾರೆ. ಒಂದು, ಗಂಗೊಳ್ಳಿಗೆ ಹೋಗ್ತಾ ಇದ್ದೆ ಸಾಮೂಹಿಕ ಸತ್ಯನಾರಾಯಣ ಪೂಜೆಗೆ, ಉಡುಪಿ ಜಿಲ್ಲೆಯಿಂದ ಬ್ಯಾನ್ ಮಾಡಿದ್ರು. ಗಂಗೊಳ್ಳಿಗೆ ಹೋಗೋದು ನನ್ನ ತಡವರು. 2ನೇದು, ಪ್ರವೀಣ್ ನೆಟ್ಟಾರ್ ಅವರ ಮನೆಗೆ ಸಾಂತ್ವನ ಹೇಳಕ್ಕೆ ಹೋದಂಥ ಸಮಯದಲ್ಲೂ ಇದೇ ವ್ಯಕ್ತಿ, ಇದೇ ಶಾಸಕರು, ಇದೇ ಮಂತ್ರಿಗಳು ಅಲ್ಲಿ ಉಸ್ತುವಾರಿ ಮಂತ್ರಿ ಇದ್ರು. ನನಗೆ ವಿಶೇಷವಾಗಿ ಗುರಿಗಿಟ್ಟು ಟಾರ್ಗೆಟ್ ಮಾಡಿ ಇವರು ಇದು ಮಾಡಿದ್ದಾರೆ. ನಾನೇನು ಅವತ್ತು ಇಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತ ಏನೋ ಹೇಳಿರಲಿಲ್ಲ. ಅವತ್ತೊಬ್ಬ ನಾನು ಹಿಂದೂ ನಾಯಕನಿದ್ದೆ, ಇವತ್ತಿಗೂ ಹಿಂದೂ ನಾಯಕನಿದ್ದೇನೆ. ಅವತ್ತ್ಯಾಕೆ ಹಾಗಾದ್ರೆ ಬ್ಯಾನ್ ಮಾಡಿದ್ರು ನೀವು?